ಮಂಗಳೂರಿನ ಟಿಟಿ ರಸ್ತೆಯಲ್ಲಿರುವ ತ್ರಿಶೂಲೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುತ್ತಿದ್ದು ವಿವಿಧ ಹೋಮ ಹವನಗಳು ನಡೆದವು. ಇಂದು ಬೆಳಿಗ್ಗೆ ಶಕ್ತಿ ಹೋಮ, ಅಷ್ಟಬಂಧ ಸ್ಥಾಪನೆ, ನವಗ್ರಹ ಶಾಂತಿ, ತತ್ವಕಲಶ ತತ್ವ ಹೋಮ, ತತ್ವ ಕಲಶಾಭಿಷೇಕ, ಬ್ರಹ್ಮಕಲಶ ಮಂಡಲ ರಚನೆ, ಅಧಿವಾಸ ಹೋಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ವೇಳೆ ತ್ರಿಶೂಲೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಹಾಗೂ ಅರ್ಚಕ ವೃಂದದವರಾದ ಟಿ ಕೃಷ್ಣಮೂರ್ತಿ ಉಪಾಧ್ಯಾಯ, ಟಿ ಹರಿದಾಸ ಉಪಾಧ್ಯಾಯ ಮತ್ತಿತರರು ಉಪಸ್ಥಿತರಿದ್ದರು.